ರೌಡಿ ಶೀಟರನ್ನು ಹಾಕೊಂಡಿದ್ದಾರೆ. ಇವರಿಗೆ ಬಗಲಲ್ಲಿ ರೌಡಿ ಶೀಟರ್ ಇಲ್ಲದೆ ಇವರು ಹೊರಡುವುದೇ ಇಲ್ಲ. ಇದೇ ಜಿಲ್ಲೆಯ ಒಬ್ಬ ಒಂದು ವ್ಯಕ್ತಿಯನ್ನ RTI ಕಾರ್ಯಕರ್ತರನ್ನ ಕೊಲೆ ಮಾಡಿದಂತಹ ವ್ಯಕ್ತಿ, ಕೊಲೆ ಕೇಸಿರುವ ವ್ಯಕ್ತಿ, ರೌಡಿ ಶೀಟರ್ ಕೂಡ. ಅವನು ಇವರ ರಾಜಕೀಯ ಸಲಹೆಗಾರ ಮತ್ತು ಅನ್ಯೋನ್ಯ. ಅವನಿಲ್ಲದೆ ಇವರ ಕೆಲಸವೇ ಆಗುವುದಿಲ್ಲ. ಎಲ್ಲವನ್ನೂ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಮುಖಾಂತರವೇ ಇಡೀ ವಿಧಾನಸಭೆ ಕ್ಷೇತ್ರ ವ್ಯಾಪಿ ನಡೆಯುವಂಥದ್ದು. ಇವರ ಆಪ್ತ, ಇವರ ಬಲಗೈ ಬಂಟ ರೌಡಿ ಶೀಟರ್ ಬಗ್ಗೆ ಇವರೇನು ಮಾತಾಡುವಂಥದ್ದು? ರೌಡಿಗಳು, ರೌಡಿ ಶೀಟರ್ಗಳು, ಕ್ರಿಮಿನಲ್ಗಳು ಎಷ್ಟು ಜನ ವಿಧಾನಸಭೆಯಲ್ಲಿದ್ದಾರೆ, ಲೋಕಸಭೆಯಲ್ಲಿದ್ದಾರೆ, ಪ್ರತಿಪಕ್ಷದಲ್ಲಿದ್ದಾರೆ, ಎಲ್ಲ ಪಕ್ಷಗಳಲ್ಲಿ ಕೂಡ. ಇವತ್ತು ಅವನ ಮೇಲೆ ಕೇಸ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮರಕ್ಕೆ ಕಟ್ಟಿ ಹಾಕಿ ದಲಿತರಿಗೆ, ಮುಸ್ಲಿಮರಿಗೆ, ಬೇರೆ ಬೇರೆಯವರಿಗೆ ಎಲ್ಲ ಬೇಡ ಬೇಡದನ್ನ ಸೇವಿಸುವಂತ ಕೆಲಸ ಮಾಡಿದವರು ಕೂಡ ಒಂದು ಶಾಸಕರಾಗಿದ್ದಾರೆ. ಇವರ ಸಂಘಟನೆಗಳಲ್ಲಿ ಅನೇಕ ಸಂಘಟನೆಗಳನ್ನು ಹೊಂದಿದ್ದಾರೆ. ಆ ಸಂಘಟನೆಯಲ್ಲಿ ಅವನಿಗೆ ಒಂದು ಚೇರ್ ಸಿಗಬೇಕಾದ್ರೆ ಅವನು ರೌಡಿ ಶೀಟರ್ ಆಗಿರ್ಬೇಕು, ಅಥವಾ ಅವನ 10 ಕೇಸು 4-5 ಕೇಸ್ ಇರಬೇಕು. ಇಲ್ಲದಿದ್ರೆ ಅವನಿಗೆ ಆ ಸಂಘಟನೆಗಳಲ್ಲಿ ಚೇರ್ ಸಿಗುವುದಿಲ್ಲ. ಇಂತಹ ಪರಿಪಾಠವನ್ನೇ ಬೆಳೆಸಿಕೊಂಡು ಬಂದಂತಹ ಪಕ್ಷ, ಆ ಪಕ್ಷದಲ್ಲಿ ಇದ್ದುಕೊಂಡು ಒಬ್ಬ ಜವಾಬ್ದಾರಿಯುತವಾದ ಶಾಸಕರಾಗಿರುವವರು ಅನಾವಶ್ಯಕವಾಗಿ ಇಂತಹ ವಿಚಾರಗಳನ್ನು ಯಾಕೆ ಹೇಳ್ತಾರೆ? ಗಡಿಪಾರಾದವರನ್ನು ನಾವು ಸಹಿಸಿಕೊಂಡಿದ್ದೇವೆ. ಈ ದೇಶದಲ್ಲಿ ಗೃಹ ಮಂತ್ರಿಗಳಾಗಿದ್ದಾರೆ. ಕೇಸ್ ಇಲ್ಲ, ಕೇಸ್ ಹೋದ ಮೇಲೆ ಆಗಿದ್ದಿರ್ಬೋದು. ಆದರೆ ಇವನ ಮೇಲೆ ಕೂಡ ರೌಡಿ ಶೀಟರ್ ಇದ್ದದ್ದು ಹೌದು. ಈಗ ಇಲ್ಲ, 10-12 ವರ್ಷಗಳ ಹಿಂದೆಯೇ ರೌಡಿ ಶೀಟರ್ ತೆಗೆದಿದ್ದಾರೆ. ಹರೀಶ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡುವಂಥದ್ರ ಬಗ್ಗೆ ಇವರ ಕಮೆಂಟ್ಗಳು. ಅವ್ಯವಹಾರ ಆಗಿದೆ, ಜೈಲಿಗೆ ಹೋಗಿದ್ದಾನೆ, ನೀವೆಲ್ಲ ಕ್ಲಬ್ ಮಾಡ್ತೀರೋ, ನೀವು ಒಬ್ಬ ಆರೋಗ್ಯ ಸಚಿವರಾಗಿ ಆರೋಗ್ಯವನ್ನು ಹೇಗೆ ಕಾಪಾಡ್ತೀರಿ ಅನ್ನುವಂಥದ್ದು. ಆರೋಗ್ಯ ಸಚಿವರಾಗಿ ಬಂದ ಮೇಲೆ ಇವರು ಸ್ವಲ್ಪ ಗಮನ ಹರಿಸಬೇಕು. ಈ ರಾಜ್ಯದ ಆಸ್ಪತ್ರೆಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿವೆ, ನಮ್ಮ ಮಂಗಳೂರಿನ ಎಲ್ಲ ಆಸ್ಪತ್ರೆಯಲ್ಲಿ ಯಾವ ಬದಲಾವಣೆಗಳಾಗಿವೆ, ಎಷ್ಟು ಡಯಾಲಿಸಿಸ್ ಮೆಷಿನ್ಗಳು ಬದಲಾವಣೆ ಆಗಿ ಹೊಸದಾಗಿ ಬಂದಿವೆ, ಎಷ್ಟು ಕಟ್ಟಡಗಳಾಗಿವೆ, ಅನೇಕ ಬದಲಾವಣೆಗಳಾಗ್ತಾ ಇದ್ದೇವೆ. ಅದು ಯಾಕೆಂತ ಹೇಳಿದ್ರೆ ಅವ್ರಿಗೆ ಬಂದು 2 ವರ್ಷದಲ್ಲಿ